ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಟೈಟಲ್ ನೋಡಿ ಏನಾಯ್ತಪ್ಪ ಇವಳಿಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇದೊಂದು ಹೇಳ್ತೇನೆ ಏನು ವಿಷಯ ಅಂತ. ಸೊ ಅದಕ್ಕೂ ಮುನ್ನ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಸ್, ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ನನಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಗೊತ್ತು, ವಾಯ್ಸ್ ಕೊಡೋಕ್ಕೆ ಗೊತ್ತು, ಅದನ್ನು ವಾಯ್ಸ್ ಮಾಡ್ಯುಲೇಷನ್ ಅದೆಲ್ಲ ಗೊತ್ತು. ಎಲ್ಲೋ ಒಂದು ಕಡೆ ನನ್ನ ಟ್ಯಾಲೆಂಟ್, ನಾನು ನನ್ನ ಬಗ್ಗೆ ಕೊಚ್ಕೊಳ್ಳೋದು ಅಂತಲ್ಲ, ಎಲ್ಲೋ ಒಂದು ಕಡೆ ನನ್ನ ಟ್ಯಾಲೆಂಟ್ ಅನ್ನುವಂಥದ್ದು ಎಂತ ನೀರಲ್ಲಿ ಬಿಟ್ಟ ಹೋಮ ಆದ ಹಾಗೆ ಆಗ್ತಾ ಉಂಟು ಅಂತ ಆಯಿತು ನನಗೆ. ಸೊ ಯಾಕೆ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯೂಸ್ ಮಾಡ್ಕೊಳ್ಬಾರ್ದು, ಯಾಕೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬಾರ್ದು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇನ್ನು ಮುಂದೆ ವಾರದಲ್ಲಿ ಒಂದಾದರೂ ಈ ಥರ ಕತೆಗಳು, ಅಂದರೆ ಒಂದು ಕಾಲ್ಪನಿಕ ಕತೆ, ಒಂದು ಸೀರಿಯಲ್ ಟೈಪಲ್ಲಿ ಇರುತ್ತೆ, ಒಂದು ಕಾಲ್ಪನಿಕ ಕತೆ. ಸೊ ಅದಕ್ಕೆ ನಾನು ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡುವಂಥದ್ದು. ಸೊ ಒಂದೊಂದು ಕತೆಗಳಿರುತ್ತೆ, ಆ ಕತೆ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದು ವೇಳೆ ಇದಕ್ಕೆ ಸಪೋರ್ಟ್ ಮಾಡಿದರೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಒಂದು ವೇಳೆ ಬೇಡ, ಏನಾದರೂ ಬೋರ್ ಆಗ್ತದೆ ಆ ಥರ ಏನಾದಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡು, ಒಂದು 2-3 ಜನ ಓಕೆ ಅಂತ ಹೇಳಿದರೆ ಖಂಡಿತ ಇದನ್ನು ಕಂಟಿನ್ಯೂ ಮಾಡ್ತೇನೆ ನಾನು. ಏನಂತ ಹೇಳಿದರೆ, ನಾನೇ ಸ್ಕ್ರಿಪ್ಟ್ ಬರೆಯೋದು, ಒಂದು ಕಾಲ್ಪನಿಕ ಕತೆ, ಒಂದು 5 ನಿಮಿಷ ಇರುತ್ತೆ ಅಷ್ಟೇ. ಸೊ ಅದನ್ನೇ ವಾರಕ್ಕೊಂದು ಅದರ ಎಪಿಸೋಡ್ ಬರುತ್ತೆ. ಈಗ ನಾನು ಇವತ್ತೊಂದು ಕನ್ನಿಕನ ಸ್ಟೋರಿ, ಇವತ್ತು ಕನ್ನಿಕಾ ಹೇಗೆ ಇರ್ತಾಳೆ, ಮನೇಲಿ ಹೇಗಿರ್ತಾಳೆ, ಆ ಥರ ಒಂದು ಸ್ಟೋರಿ ಬರುತ್ತೆ. ಬೇಕಾದರೆ ನೀವು ಲಾಸ್ಟ್ವರೆಗೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗೆಯೇ ನನ್ನ ಮೇನ್ ಉದ್ದೇಶ, ಈ ಒಂದು ಕಾನ್ಸೆಪ್ಟನ್ನು ನಾನು ಯಾಕೆ ಇಟ್ಕೊಂಡಿದ್ದೇನೆ ಅಂತ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಇದ್ದ ಟ್ಯಾಲೆಂಟನ್ನು ಯೂಸ್ ಮಾಡ್ಕೊಳ್ವಾ, ಅದಕ್ಕೊಂದು ವೇದಿಕೆ ಉಂಟು, ಯೂಟ್ಯೂಬ್ ಅನ್ನೋಂಥ ಒಂದು ವೇದಿಕೆ ಉಂಟು. ಸೊ ಅದನ್ನು ಯೂಸ್ ಮಾಡ್ಕೊಳ್ವಾ ಅಂತ. ಸೊ ತುಂಬ ಜನ ಹೇಳ್ತಾ ಇದ್ರು, ನಿಮ್ಮ ವಾಯ್ಸಿಗೆ ಏನೋ ಒಂದು ಗತ್ತಿದೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಯಾಕೆ ಈ ಥರ ಯೂಸ್ ಮಾಡ್ಕೊಳ್ಬಾರ್ದು ಅಂತ ಆಯಿತು. ಹಾಗಾಗಿ ನಾನೇ ಸ್ಕ್ರಿಪ್ಟ್ ಬರೆದು, ಒಂದು 5 ನಿಮಿಷದ ಒಳಗೆ ಅಷ್ಟೇ ನಾನೇ ಸ್ಕ್ರಿಪ್ಟ್ ಬರೆದು, ಸೊ ಅದನ್ನು ವಾಯ್ಸ್ ಕೊಟ್ಟು, ಸೊ ತುಂಬ ಕಷ್ಟಪಟ್ಟು ಮಾಡಿದ್ದೇನೆ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ವಾಚ್. ಅವಳು ಅಪ್ಪಟ ಚೆಲುವೆ, ಅಷ್ಟೇ ಅಪರಂಜಿ. ಹೆಸರು ಕನ್ನಿಕಾ. ಅವಳಂದ್ರೆ ಇಡೀ ಊರಿನ ಜನತೆಗೆ ತುಂಬಾನೇ ಇಷ್ಟ. ಇವಳ ಕೈ ಹಿಡಿಯೋ ಚೆಲುವ ಯಾರೋ, ಅವನು ನಿಜವಾಗಿಯೂ ಅದೃಷ್ಟವಂತ ಅಂತ ಜನ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಆದರೆ ಆಕೆಗೆ ಒಂದೇ ಒಂದು ಕೊರತೆ, ಕನ್ನಿಕಾ ಒಬ್ಳು ಅನಾಥೆ. ಆದರೆ ಊರವರು ಮಾತ್ರ ಸ್ವಂತ ಮಗಳ ಪ್ರೀತಿ ತೋರಿಸ್ತಿದ್ರು. ದಿನ ಯಾರನ್ನಾದ್ರೂ ಕಾಲೆಳೆಯೋದು ಇವಳ ಹವ್ಯಾಸ. ಇನ್ನು ಸಹಾಯ ಅಂತ ಬಂದ್ರೆ ಯೋಚನೆ ಮಾಡದೆ ಪಾಲಿಸೋಳು ಈಕೆ. ಹೀಗೆ ಇವಳು ಖುಷಿ ಖುಷಿಯಾಗಿ ಜೀವನ ಸಾಗಿಸ್ಬೇಕಾದ್ರೆ, ಅದೊಂದಿನ ಮುಸ್ಸಂಜೆಯ ಹೊತ್ತು ಸುಮ್ಮನೆ ಪಾರ್ಕ್ಗೆ ಹೋಗುವ ಅಂತ ಕನ್ನಿಕಾ ಪಾರ್ಕ್ ಕಡೆ ಹೋಗ್ಬೇಕಾದ್ರೆ ಒಂದು ಅಜ್ಜಿ ಕಾಣಿಸ್ಕೊತಾರೆ. ಕನ್ನಿಕಾ ಆ ಅಜ್ಜಿಯನ್ನ ನೋಡ್ತಾ, ಏನಜ್ಜಿ ಹಾಗೆ ನೋಡ್ತಾ ಇದ್ದೀರಾ, ಏನಾದರೂ ಹೇಳಬೇಕಿತ್ತಾ? ಆಗ ಅಜ್ಜಿ ಹತ್ತಿರ ಬಂದು, ನೋಡಮ್ಮ, ಆವಾಗ್ಲಿಂದ ಇಲ್ಲೇ ಇದ್ದೇನೆ, ರಸ್ತೆ ದಾಟೋಕ್ಕೂ ಆಗ್ತಾ ಇಲ್ಲ, ಬೇರೆ ಕಾಣಿಸಲ್ಲಮ್ಮ ಸರಿಯಾಗಿ, ಏನೂ ಅನ್ಕೊಳ್ಳೋದಿಲ್ಲ ಅಂದರೆ ನನ್ನನ್ನು ಆ ಕಡೆಯಿಂದ ಈ ಕಡೆಗೆ ದಾಟಿಸ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಕನ್ನಿಕಾ, ಓ ಅದಕ್ಕೇನಜ್ಜಿ, ನಾನಿರೋದೇ ನಿಮ್ಗಳ ಸೇವೆ ಮಾಡೋಕೆ ತಾನೇ. ಹಾಂ, ದೊಡ್ಡವರು ಹೇಳೋದನ್ನ ಕೇಳಿದ್ದೇನೆ, ಯಾರಾದರೂ ಸಹಾಯ ಅಂತ ಕೇಳಿದ್ರೆ ಯೋಚನೆ ಮಾಡದೆ ಮಾಡಿಬಿಡ್ಬೇಕು ಅಂತ. ಬನ್ನಿ ಅಜ್ಜಿ, ನಾನು ನಿಮ್ಮನ್ನ ರಸ್ತೆ ದಾಟಿಸ್ತೇನೆ ಅಂತ ಹೇಳ್ತಾ ಕನ್ನಿಕಾ ಅಜ್ಜಿಯನ್ನ ರಸ್ತೆ ದಾಟಿಸ್ತಾಳೆ. ಆಗ ಅಜ್ಜಿ, ತುಂಬ ಸಹಾಯ ಆಯ್ತಮ್ಮ ನಿನ್ನಿಂದ. ನಿನ್ನ ಮನೆಯಲ್ಲಿ ನಿನ್ನ ಅಪ್ಪ ಅಮ್ಮ ನಿಂಗೆ ಒಳ್ಳೆ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ ನೋಡು. ನನ್ನ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲಮ್ಮ, ಒಂದ್ಸಲ ಅಪ್ಪ ಅಮ್ಮನ ಕರ್ಕೊಂಡು ಬಾ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಿಕಾ, ಅಜ್ಜಿ ನನಗೆ ಆ ಅದೃಷ್ಟ ಇಲ್ಲ ಬಿಡಿ, ನಾನೊಬ್ಳು ಅನಾಥೆ. ಆದರೆ ನನಗೆ ಅಪ್ಪ ಅಮ್ಮನ ಪ್ರೀತಿ ನಮ್ಮೂರಿನ ಜನತೆ ತೋರಿಸ್ತಾರೆ. ನನ್ನ ಕತೆ ಬಿಡಿ ಅಜ್ಜಿ, ನಿಮ್ಮನ್ನ ಮನೆ ತನಕ ಬಿಡ್ಲಾ ಅಂತ ಅಜ್ಜಿ ಜೊತೆ ಕೇಳ್ತಾಳೆ. ಅದಕ್ಕೆ ಅಜ್ಜಿ ಫುಲ್ ಖುಷಿಯಾಗಿ, ಹಾಮ, ಮನೆ ತನಕ ಬಿಡ್ತಿದ್ರೆ ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾ ಕನ್ನಿಕಾ ಮತ್ತು ಅಜ್ಜಿ ಮನೆ ಕಡೆ ಹೋಗ್ತಾರೆ. ರಸ್ತೆಯಲ್ಲಿ ಹೋಗ್ತಾ ಅಜ್ಜಿ ಮತ್ತು ಕನ್ನಿಕಾ ಇನ್ನೂ ಕ್ಲೋಸ್ ಆಗಿಬಿಡ್ತಾರೆ. ಅಜ್ಜಿ ಜೊತೆ ತನ್ನೆಲ್ಲ ಕಥೆಗಳನ್ನು ಹೇಳ್ತಾ ಹೋಗ್ತಾಳೆ. ಹಾಗೋ ಹೀಗೋ ಹರಟೆ ಹೊಡಿತಾ ಅಂತೂ ಅಜ್ಜಿ ಮನೆ ಬಂದೇ ಬಿಡ್ತು. ತಲೆ ಎತ್ತಿ ನೋಡಿದ್ರೆ ಕನ್ನಿಕಾಗೆ ಫುಲ್ ಶಾಕ್. ಅಷ್ಟಕ್ಕೂ ಕನ್ನಿಕಾ ಯಾಕೆ ಶಾಕ್ ಆದ್ಲು?
ಅಜ್ಜಿ ನಿಜವಾಗ್ಲೂ ಒಳ್ಳೆಯವರಾ ಅಥವಾ ಸಹಾಯ ಕೇಳೋ ನೆಪದಲ್ಲಿ ಅಜ್ಜಿ ವೇಷ ಹಾಕೊಂಡು ಬಂದು ಯಾಮಾರಿಸೋಕ್ ನೋಡಿದ್ರಾ? ಏನಿದು ಕತೆ ಹಾಗಾದ್ರೆ? ಎಸ್, ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಕತೆ. ಸೊ ಇದರ ನೆಕ್ಸ್ಟ್ ಎಪಿಸೋಡ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಆಲ್ರೆಡಿ ಎಪಿಸೋಡ್ ಎಲ್ಲ ಮಾಡಿಟ್ಟಿದ್ದೇನೆ, ಸೊ ಅದನ್ನು ಎಡಿಟ್ ಮಾಡೋದೊಂದೇ ಬಾಕಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಗೊತ್ತಿಲ್ಲ ವಾಯ್ಸ್ ಹೇಗಿದೆ, ಕ್ಲಿಯರ್ ಇದೆಯಾ ಇಲ್ವಾ, ಅಥವಾ ನನ್ನ ವಾಯ್ಸ್ ಡಬ್ಬ ಥರ ಇದೆಯಾ, ಏನಿದ್ರು ಕೂಡ ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತೇನು ಅಂತ ಹೇಳಿದರೆ, ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಇನ್ನಷ್ಟು ಜಾಸ್ತಿ ಈ ಥರ ಎಲ್ಲ ವೀಡಿಯೋಸ್ಗಳೆಲ್ಲ ಮಾಡ್ಬೋದು. ಆ್ಯಂಡ್ ನಿಮ್ಮ ಯಾವುದಾದ್ರೂ ಫಂಕ್ಷನ್ ಅಥವಾ ಅಡ್ವರ್ಟೈಸ್ಮೆಂಟ್ ಏನಾದರೂ ಇದ್ದರೆ, ಅದಕ್ಕೆ ವಾಯ್ಸ್ ಬೇಕು ಅಂತ ಹೇಳಿದರೆ ಖಂಡಿತ ನನಗೆ ಮೆಸೇಜ್ ಮಾಡ್ಬೋದು. ನಂದು ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿ ಸಲ ಹಾಕಿರ್ತೇನೆ. ಸೊ ನನಗೆ ಆ ಥರ ಏನಾದರೂ ಆರ್ಡ್ರ್ ಇದ್ದರೆ, ಅಂದರೆ ವಾಯ್ಸ್ ಆರ್ಡರ್ ಇದ್ದರೆ, ಸೊ ದಯವಿಟ್ಟು ತಿಳಿಸಿ. ಮತ್ತು ಯಾವುದೇ ವಾಯ್ಸ್ ಆಗಿರ್ಬೋದು. ನಾನು ಮೊದಲು ಕೂಡ ಮಾಡ್ತಿದ್ದೆ, ಅನೌನ್ಸ್ಮೆಂಟ್ ವಾಯ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ವಾಯ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ವಾಯ್ಸ್ಗಳನ್ನು ಕೊಡ್ತಾ ಇದ್ದೆ. ಬಟ್ ಅದು ಎಲ್ಲೋ ಒಂದು ಕಡೆ ನೀರಲ್ಲಿ ಬಿಟ್ಟ ಹೋಮದಾಗೆ ಅದನ್ನು ಈಗ ಬಿಟ್ಟಿದ್ದೇನೆ ಅಂತ ಆಯಿತು ನನಗೆ. ಸೊ ಆ ಒಂದು ದೃಷ್ಟಿಯಿಂದ ಯೂಟ್ಯೂಬಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಒಂದು ವೇಳೆ ಆ ಥರ ಆರ್ಡರ್ ಇದ್ದರೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ, ಸೊ ಇವರ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.